6 ವರ್ಷಗಳ ಹಿಂದೆ ದುಷ್ಕರ್ಮಿಗಳಿಂದ ಹತ್ಯೆಯಾಗಿದ್ದ ಬಜರಂಗದಳದ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಸ್ಮರಣಾರ್ಥ ವಿಹಿಂಪ ಬಜರಂಗದಳ ಮೂಡುಬಿದ್ರೆ ಘಟಕದ ವತಿಯಿಂದ ಅಲಂಗಾರು ಕಟ್ಟಿಯ ಬಳಿ ನಿರ್ಮಾಣಗೊಳ್ಳಲಿರುವ ನೂತನ ಬಸ್ ನಿಲ್ದಾಣಕ್ಕೆ ಶಿಲಾನ್ಯಾಸ ನೆರವೇರಿಸಲಾಯಿತು. ಶಾಸಕ ಉಮಾನಾಥ್ ಕೋಟ್ಯಾನ್ ಶಿಲಾನ್ಯಾಸ ನೆರವೇರಿಸಿದರು. ಹೋರಾಟದ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದ ಯುವಕನೊಬ್ಬ ಕಿಡಿಗೇಡಿಗಳ ಕ್ರೂರ ದೃಷ್ಟಿಗೆ ಬಿದ್ದಿರುವುದು ದುರಂತ. ಗೋಮಾತೆ ಸಮಾಜ ಸಂಘಟನೆಗೋಸ್ಕರ ಪ್ರಶಾಂತ್ ಬಲಿದಾನ ಸದಾ ನೆನಪಿರುವಂತದ್ದು. ಪ್ರಯಾಣಿಕರಿಗೆ ನೆರಳು ನೀಡಲು ಮಾತ್ರ ತಂಗುದಾಣ ಮಾಡಿರುವುದಲ್ಲ, ಹಿಂದೂ ಸಮಾಜದ ಏಳಿಗೆಗಾಗಿ ಪ್ರಾಣ ಅರ್ಪಣೆ ಮಾಡಿದ ಯುವಕನ ನೆನಪು ಸದಾ ಇರಬೇಕೆನ್ನುವ ಪ್ರಯತ್ನದಿಂದ ವಿಹಿಂಪ ಬಜರಂಗದಳ ಮುಂದಡಿ ಇಟ್ಟಿರುವುದು ಉತ್ತಮ ಕೆಲಸ ಎಂದರು. ವಿಹಿಂಪ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್, ಬಜರಂಗದಳದ ವಿಭಾಗ ಸಂಯೋಜಕ ಭುಜಂಗ ಕುಲಾಲ್ ಸೇರಿದಂತೆ ಮೂಡುಬಿದ್ರೆಯ ಕಾರ್ಯಾಧ್ಯಕ್ಷ ಶ್ಯಾಮ್ ಹೆಗಡೆ, ಪ್ರಶಾಂತ್ ಪೂಜಾರಿ ಅವರ ತಾಯಿ ಯಶೋಧ ಮತ್ತಿತರರು ಉಪಸ್ಥಿತರಿದ್ದರು. भारत माता की जय, भारत माता की जय, सनातन हिंदू धर्म की जय, सनातन हिंदू धर्म की जय, विश्व हिंदू परिषद की जय, विश्व हिंदू परिषद की जय, बजरंग बली की जय, बजरंग बली की जय, भारत माता की जय. ಒಂಜಿ ಹಿಂದೂ ಪರವಾದ ಸಮಾಜಮುಖಿಯಾದ ಬಜರಂಗ ದಳದ ಕಾರ್ಯಕರ್ತೆ ಆದ ಹೋರಾಟ ಮಾಡಿದ್ದಾರೆ. ಬೇರ್ನ ಪುದರ್ ನಿರಂತರವಾದ ಈ ಸಮಾಜಗಳು ಇಪ್ಪುಡು ಬನ್ನ ಚಿಂತನೆಗೆ ಈ ಶಿಲಾನ್ಯಾಸ ಬಸ್ ಸ್ಟ್ಯಾಂಡ್ಗೆ ಅವ್ರನ್ನ ಪುದರ್ನದಿದ್ದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲು ಅಕ್ಟೋಬರ್ 9ರಂದು ಮುಂಜಾವಿನ ಹೊತ್ತಿನಲ್ಲಿ ನಮ್ಮ ಈ ಬಹಳಷ್ಟು ಶಾಂತಿಗೆ ಹೆಸರಾದಂಥ ಜೈನ ಕಾಶಿಯಾದಂಥ ತನ್ನ ಹೊಟ್ಟೆಯ ಪಾಡಿಗಾಗಿ ಹೂವಿನ ವ್ಯಾಪಾರವನ್ನು ಮಾಡುತ್ತಿದ್ದ, ಮುಖ್ಯವಾಗಿ ಸಮಾಜಕ್ಕೋಸ್ಕರ ಸಂಘಟನೆಗೋಸ್ಕರ ಬಲಿದಾನ ಆಗಿದ್ದಾನೆ ಅಂತ ಪ್ರಶಾಂತ್ ಪೂಜಾರಿ ಅವರ ನೆನಪು ಶಾಶ್ವತವಾಗಿ ಉಳಿಬೇಕೆಂಬ ದೃಷ್ಟಿಯಿಂದ ಇವತ್ತು ಸಂಘಟನೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಜಾಗರಣ ವೇದಿಕೆ, ಪರಿವಾರ ಸಂಘಟನೆಗಳ ಒಟ್ಟಿಗೂ ಸೇರಿ ಒಂದು ಬಹಳ ಚಂದ ಮತ್ತು ಅಂದದ ಒಂದು ಬಸ್ ನಿಲ್ದಾಣವನ್ನ ಪ್ರಶಾಂತ್ ಪೂಜಾರಿಯ ನೆನಪು ಸದಾ ಉಳಿಬೇಕೆಂಬ ದೃಷ್ಟಿಯಿಂದ ಅಲಂಗಾರಿನ ಭಾಗದಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮ ಇವತ್ತು ಶಿಲಾನ್ಯಾಸ ಮಾಡಿದ್ದೇವೆ. ಈ ವೇದಿಕೆಯಲ್ಲಿ ಪ್ರಶಾಂತ್ ಪೂಜಾರಿ ನನ್ನ ತಾಯಿ ಮತ್ತು ನಾನು ಒಂದೇ ಕ್ಲಾಸಲ್ಲಿ ಒಟ್ಟಿಗೆ ಕಲಿತವರು, 1ನೇಯಿಂದ 7ನೇ ತರಗತಿವರೆಗೆ. ಬಹುಶಃ ನಿಮಗೆ ಆಶ್ಚರ್ಯ ಆಗಿರ್ಬೋದು, ನನ್ನ ಊರಿನವರು ಯಶೋಧ, ಅವಳ ತಮ್ಮ ರಮೇಶ್ ಮತ್ತು ಯಶೋಧ, ನಾವೆಲ್ಲ ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಒಂದೇ ತರಗತಿಯಲ್ಲಿ ಕಲಿತವರು. ಪ್ರಶಾಂತ್ ಪೂಜಾರಿ ಒಂದು ದಿನ ನಾನು ಮೂಡುಬಿದ್ರೆಗೆ ಬಂದಾಗ ನಾನು ಯಶೋಧಕ್ಕನ ಮಗ